ಮುಂಬೈ ನಗರದ ಪ್ರಶಾಂತ್ ಪೂಜಾರಿ ಹಾಗೂ ಅನಿಲ್ ಪೂಜಾರಿ ಮಾಲೀಕತ್ವದ PAM ಈವೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ನೇತೃತ್ವದಲ್ಲಿ ಬಿರುವರ್ ಕುಡ್ಲ ಇವರು ಪ್ರಾಯೋಜಿಸಿದ ಮಿಸ್ಟರ್ ಆ್ಯಂಡ್ ಮಿಸ್ ಮಂಗಳೂರು 2018 ಕಾರ್ಯಕ್ರಮವು ಭಾನುವಾರ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. MLC ಐವನ್ ಡಿಸೋಜಾ, ಸ್ವಚ್ಛ ಮಂಗಳೂರು ಅಭಿಯಾನದ ರೂವಾರಿ ಹಾಗೂ ಸಮಾಜ ಸೇವಕ ಸ್ವರಾಜ್ ಮಂಗಳೂರು, ಬಿರುವೇರ್ ಕುಡ್ಲ ಬೆದ್ರಾ ಘಟಕದ ಅಧ್ಯಕ್ಷ ಪ್ರಶಾಂತ್ ಸಾಲ್ಯಾನ್, ತುಳುವ ಶಕ್ತಿ ಫೌಂಡೇಶನ್ನ ಸ್ಥಾಪಕ ರವಿ ಪೂಜಾರಿ ಬೋಳ, ಬಿರುವರ್ ಕುಡ್ಲ ಮಹಿಳಾ ವೇದಿಕೆ ಅಧ್ಯಕ್ಷೆ ವಿದ್ಯಾರಾಣಿ, ಮಿಸೆಸ್ ಮಂಗಳೂರು 2018ನ ವಿಜೇತೆ ಸುದೀಕ್ಷಾ ಕಿರಣ್ ಸುವರ್ಣ ಮತ್ತು ಮಿಸ್ ಇಂಡಿಯಾ ಯೂನಿವರ್ಸ್ ಡಾಕ್ಟರ್ ಶಾರದಾ ಬಂಗೇರ ಹಾಗೂ ಇನ್ನಿತರ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸ್ಪರ್ಧೆಯ ವಿಜೇತರಿಗೆ ಟ್ರೋಫಿಯನ್ನು ನೀಡಿ ಗೌರವಿಸಲಾಯಿತು. Wait!